ಇತ್ತೀಚೆಗೆ ಭೂ ಕೈಲಾಸ ಪ್ರತೀತಿಯ ಬಂಟ್ವಾಳ ತಾಲೂಕಿನ ಕಾವಳಮೂಡೂರು ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದ ಮೇಲ್ಭಾಗದಿಂದ ಬೃಹತ್ ಬಂಡೆಕಲ್ಲೊಂದು ಉರುಳಿಬಿದ್ದ ಘಟನೆಯ ಹಿನ್ನೆಲೆಯಲ್ಲಿ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಪಾಡಿಗುತ್ತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಯಿಂದ ಮಣ್ಣು ಮೆದುಗೊಂಡು ಬೃಹತ್ ಬಂಡೆ ಕೆಳಭಾಗಕ್ಕೆ ಉರುಳಿ ಬಿದ್ದಿದ್ದು, ಇಲ್ಲಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಸ್ಥಳೀಯ ಪಂಚಾಯತ್ ಸದಸ್ಯರೊಂದಿಗೆ ಚರ್ಚಿಸಲಾಗಿದೆ ಎಂದರು. ಈ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಚಿಂತನೆಯನ್ನ ಮಾಡಲಾಗಿದ್ದು, ಶೀಘ್ರವಾಗಿ ಮಾಸ್ಟರ್ ಪ್ಲಾನ್ ರಚಿಸಿ ಅಷ್ಟಮಂಗಳ ಇಟ್ಟು ಅದರ ಮಾರ್ಗದರ್ಶನದಂತೆ ಮುಂದಿನ ಹೆಜ್ಜೆ ಇಡಲಿದ್ದೇವೆ ಎಂದು ಹೇಳಿದರು. ಬಂಡೆ ಬಿದ್ದ ಜಾಗದಲ್ಲಿ ದೇವಸ್ಥಾನಕ್ಕೆ ಅಪಾಯ ಬಾರದಂತೆ ರಕ್ಷಣೆ ಮಾಡುವ ಬಗ್ಗೆ ಎನ್ಐಟಿಗೆ ತಜ್ಞರನ್ನ ಕರೆಸಿ ಅಭಿಪ್ರಾಯ ಕೇಳಲಾಗುವುದು. ಇದು ಅತ್ಯಂತ ಪುರಾತನ ದೇವಾಲಯವಾಗಿದ್ದು, ಇದರ ಪಾವಿತ್ರ್ಯತೆಯೊಂದಿಗೆ ದೇವಸ್ಥಾನವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದ್ದು, ಶೀಘ್ರದಲ್ಲೇ ಈ ಬಗ್ಗೆ ಕಾರ್ಯೋನ್ಮುಖರಾಗುವುದಾಗಿ ತಿಳಿಸಿದರು. ಕ್ಷೇತ್ರ ಕಾರಿಂಜದಲ್ಲಿ ನಾವೆಲ್ಲ ಇದ್ದೇವೆ. ಕ್ಷೇತ್ರದಲ್ಲಿ 2 ದಿವಸಗಳ ಹಿಂದೆ ಇದ್ದಂಥ ಮಳೆಯಿಂದ ಒಂದು ದೊಡ್ಡ ಬಂಡೆಕಲ್ಲು ಜಾರಿ ಕೆಳಗೆ ರೋಡಿನ ಭಾಗಕ್ಕೆ ಬಿದ್ದಿದೆ. ಬಹಳಷ್ಟು ದೊಡ್ಡ ಬಂಡೆ ಅದು. ಅದರ ಬಗ್ಗೆ ಅದು ನೋಡೋಣ ಅಂತ ಇವತ್ತು ಬಂದಿದ್ದೆವು. ಬಂದಾಗ ನಾವು ಇಲ್ಲಿಯ ಟ್ರಸ್ಟಿಗಳ ಹತ್ರ, ಪಂಚಾಯತ್ ಸದಸ್ಯರುಗಳ ಹತ್ರ ಎಲ್ಲ ಮಾತಾಡಿಬಿಟ್ಟು ಈ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ನಾವು ಚಿಂತನೆ ಮಾಡಿದ್ದೇವೆ. ಯಾಕೆಂದರೆ ಆದಷ್ಟು ಬೇಗ ಇದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಮತ್ತು ಒಂದು ಅಷ್ಟಮಂಗಳನ್ನಿಟ್ಟು ಅದರ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋಗಲಿಕ್ಕೆ ಇದ್ದೇವೆ. ಅದಕ್ಕೆ ಹಿರಿಯರ ಹತ್ರ ಎಲ್ಲ ಇಲ್ಲಿ ಕೂತು ಮಾತಾಡಿ ಮತ್ತು ಆ ಬಂಡೆ ಬಿದ್ದದನ್ನು ಕೂಡ ಇಮಿಡಿಯೇಟ್ಲಿ ನಾವು ಎನ್ಐಟಿಗೆ ಒಂದು ತಜ್ಞರನ್ನು ಕರೆಸಿ ಆ ದೇವಸ್ಥಾನದ ಯಾವುದೇ ಅಪಾಯ ಆಗದಾಗಿ ಹೇಗೆ ಇದನ್ನು ಪ್ರೊಟೆಕ್ಟ್ ಮಾಡೋದು ಈ ಬಗ್ಗೆ ಕೂಡ ಚಿಂತನೆ ಮಾಡುವ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲ ಊರಿನವ್ರದ್ದು, ಈ ಟ್ರಸ್ಟಿಯವ್ರದ್ದು ಎಲ್ಲ ಸಹಕಾರ ಕೂಡ ನಮಗಿದೆ. ಅದರಿಂದ ಯಾಕೆಂದರೆ ಇದು ಭಾರಿ ಒಂದು ಪವಿತ್ರವಾದಂಥ ಮತ್ತು ಭಾರಿ ಹಿಂದಿನ ಒಂದು ದೇವಸ್ಥಾನ. ಇದರ ಪವಿತ್ರತೆಯನ್ನು ಮತ್ತು ದೇವಸ್ಥಾನದ ಒಟ್ಟಾರೆ ಶಕ್ತಿಯನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ. ಅದನ್ನು ನಾವೆಲ್ಲ ಸೇರಿ ಕೆಲಸ ಮಾಡ್ತೇವೆ ಅಂತ ಹೇಳ್ಕೊಂಡು ಶೀಘ್ರದಲ್ಲಿ ಕಮಿಟಿಯವರು ಅಷ್ಟಮಂಗಲ ಪ್ರಶ್ನೆ ಮತ್ತು ಬೇರೆ ಎಲ್ಲ ಕೆಲಸ ಮಾಡಿದ್ದಾರೆ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ, ಗ್ರಾಮಣಿ ವೆಂಕಟರಮಣ ಮುಚ್ಚಿನಾಯ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಲಜಿತ್ ಶೆಟ್ಟಿ ಕಾರಿಂಜ, ತಹಶೀಲ್ದಾರ್ ಸ್ಮಿತಾ ರಾಮಂಡ್ಯ, ಗ್ರಾಮ ಕರ್ಣಿಕೆ ಆಶಾ ಮೆಹಂದಳಿ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಪ್ರವೀಣ್ ಪೂಜಾರಿ, ಪಡ್ರಂತ ಬೆಟ್ಟು, ಮಾಲತಿ ಭಟ್ ಮೊದಲಾದವರು ಉಪಸ್ಥಿತರಿದ್ದರು.